ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರಿಯಾನೆ ಕುಲಾಲರ ಮಾತೃಸಂಘದ ಸೇವಾದಳದ ವಿಶೇಷ ಸಭೆಯು ಮಂಗಳೂರಿನ ಹಂಪನಕಟ್ಟೆಯ ಮಾತೃಸಂಘದ ನಾಸಿಕ್ ಬಿಎಚ್ ಬಂಗೇರ ಸಭಾಭವನದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಮಾತೃಸಂಘದ ಅಧ್ಯಕ್ಷರಾದ ಮಯೂರ್ ಉಳ್ಳಾಲ್ ಅವರು ಸಭೆಯಲ್ಲಿ ಪಾಲ್ಗೊಂಡಿದ್ದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಸೇವಾದಳದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿ, ಮಾತೃಸಂಘದಲ್ಲಿ ಸೇವಾದಳದ ಸಾಧನೆಯನ್ನ ನೆನಪಿಸಿ, ಹಿರಿಯರು ನೀಡಿದ ಕೊಡುಗೆಯನ್ನ ನೆನಪಿಸಿ, ಅವರ ಮಾರ್ಗದರ್ಶನದಲ್ಲಿ ಕಿರಿಯರಾದ ನಾವು ಮಾತೃಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು. ನಮ್ಮ ಬದುಕು ಕಟ್ಟುವುದರ ಜೊತೆಗೆ ಸಮಾಜದ ಅಭಿವೃದ್ಧಿಗೊಳಿಸುವಲ್ಲಿ ಸಹಭಾಗಿಗಳಾಗಬೇಕು. ಯುವ ಸಮುದಾಯ ಸಮಾಜವನ್ನು ಬಲಿಷ್ಠಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು ಎಂದು ಹೇಳಿದರು. ಫಿಲ್ಟರ್ ಬಂದದೆ ಅನುಮೋದನೆ ಕೊಟ್ಟೆ ಪಕ್ಕ ಇಂಪ್ಲಿಮೆಂಟೇಷನ್ಗೆ ಜವಾಬ್ದಾರಿ ಖಂಡಿತವಾದ ವಿಶ್ವಾಸ ಎಲ್ಲ ಸಮುದಾಯದ ಜವಾಬ್ದಾರಿ ವಿಶ್ವಾಸ ಎಲ್ಲ ಸಮುದಾಯದ ಆಪದ ಜನರಿಗೆ ಸಂಬಂಧ ಅನಿವಾರ್ಯತೆ ಆಗಿ ಕೊರೋನಾ ಎಲ್ಲ ಸಮುದಾಯದ ಎದುರು ಜನರಿಗೆ ಬಡವರುವುದರಿಂದ ಯಾರು ಎಲ್ಲ ಸೇಫ್ಟಿ ದೂರ ಮ್ಯಾಲೆ ಅಂಚಿನ ಪೂರ ಕಟ್ಟುಪಾಡು. ಸೇವಾದಳದ ದಳಪತಿ ಕಿರಣ್ ಅಟ್ಲೂರ್ ಅವರು ಮಾತನಾಡುತ್ತಾ, ಜಿಲ್ಲೆಯ ಪ್ರತಿ ಗ್ರಾಮದಲ್ಲೂ ಮಾತೃಸಂಘದ ಸಭೆ ನಡೆಸುವ ಉದ್ದೇಶವಿದೆ. ಅದಕ್ಕೆ ಯುವಕ ಯುವತಿಯರು ಸಹಕಾರ ನೀಡಬೇಕು. ಸಮಾಜದಲ್ಲಿ ಬಹಳಷ್ಟು ಯುವ ಪ್ರತಿಭಾವಂತರಿದ್ದಾರೆ. ಅವರೆಲ್ಲರೂ ಮಾತೃಸಂಘದ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು. ಹಾಗಿದ್ದಾಗ ಮಾತ್ರ ಅವರ ಪ್ರತಿಭೆಗೆ ಸಂಘ ಸಮಾಜ ಹೆಚ್ಚು ಸಹಕಾರ ನೀಡಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಯೂಟ್ಯೂಬ್ ಸಿಲ್ವರ್ ಬಟನ್ ಪ್ರಶಸ್ತಿ ಅವಾರ್ಡ್ ಪಡೆದ ಅಬ್ಬಕ್ಕ ಚಾನೆಲ್ನ ಶಶಿಧರ್ ಪಯತ್ವೆಲ್, ಕಿಕ್ ಬಾಕ್ಸಿಂಗ್ ಚಾಂಪಿಯನ್ ಸುಕೀರ್ತ್ ಕುಲಾಲ್, ಮುಂಬಯಿಯ ಸಂಘಟಕ ಪತ್ರಕರ್ತ ಬಿ ದಿನೇಶ್ ಕುಲಾಲ್, ನಾಟಕ ರಂಗದ ಕಲಾವಿದ ಲೋಕೇಶ್ ಕುಲಾಲ್ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಕುಲಾಲ ಸಂಘದ ಕೊಲ್ಯದ ಅಧ್ಯಕ್ಷರಾದ ಪ್ರವೀಣ್ ಬಸ್ತೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ರು. ಸೇವಾದಳದ ಕಾರ್ಯದರ್ಶಿ ಧನುಷ್ ರಾಜ್ ಕುಲಾಲ್ ಧನ್ಯವಾದ ನೀಡಿದ್ರು. ವೇದಿಕೆಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ್, ಕೋಶಾಧಿಕಾರಿ ಕುಶಾಲಪ್ಪ ಕುಲಾಲ್, ಸಂಘಟನಾ ಕಾರ್ಯದರ್ಶಿ ಸದಾಶಿವ ಕುಲಾಲ್, ಸೇವಾದಳದ ಕಾರ್ಯದರ್ಶಿ ಧನುಷ್ ರಾಜ್ ಕುಲಾಲ್, ಮಹಿಳಾ ಸೇವಾದಳಪತಿ ಸುಮಿತ್ ಕುಲಾಲ್, ವೀರನಾರಾಯಣ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷರಾದ ಪ್ರೇಮಾನಂದ ಕೊಡಿಕಲ್, ಪ್ರದೀಪ್ ಅಥಾವರ, ಜೀವನ್ ಕುಲಾಲ್, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕ ಯುವತಿಯರು ಉಪಸ್ಥಿತರಿದ್ದರು. ದಿನೇಶ್ ಕುಲಾಲ್, ಬೊಕ್ಕಪಟ್ನ, ವಿ4 ನ್ಯೂಸ್, ಮಂಗಳೂರು.